ನಿರ್ಗತಿಕರ ಸೇವಾ ಕಾರ್ಯದಲ್ಲಿ ನಿರತವಾಗಿರುವ ಕೋರ್ಟ್ ರಸ್ತೆಯ ಹೊಸಬದುಕು ಆಶ್ರಮಕ್ಕೆ ದಾನಿಗಳು ಅಗತ್ಯ ವಸ್ತುಗಳನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಉದ್ಯಮಿ ಮಹಮ್ಮದ್ ಆಸಿಫ್ ಇಕ್ಬಾಲ್ ಅವರು 100 ಊಟದ ತಟ್ಟೆಯೊಂದಿಗೆ 100 ಲೋಟವನ್ನು ನೀಡಿದ್ದಾರೆ. ಹಾಗೂ ಹಾಸಿಗೆಗಳನ್ನು ಉದ್ಯಮಿಗಳಾದ ಮುರಳೀಧರ ಬಲ್ಲಾಳ್ ಮತ್ತು ಗಿರಿಜಾ ಸರ್ಜಿಕಲ್ ವ್ಯವಸ್ಥಾಪಕರು ರವಿ ಶೆಟ್ಟಿ ಅವರು ನೀಡಿದ್ದಾರೆ. ವಸ್ತು ರೂಪದ ಕೊಡುಗೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಗಿರಿಯಾಸ್ ಮಳಿಗೆಯ ವ್ಯವಸ್ಥಾಪಕರಾದ ರತನ್ ಹಾಗೂ ದಾನಿಗಳು ಉಪಸ್ಥಿತರಿದ್ದರು. ಆಶ್ರಮ ಸಂಚಾಲಕ ವಿನಯ ಚಂದ್ರರು ಆಶ್ರಮದ ಧ್ಯೇಯವನ್ನು ಪ್ರಾಸ್ತಾವಿಕ ಮಾತಿನಲ್ಲಿ ಉಲ್ಲೇಖಿಸಿದರು. ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಇವರು ಸ್ವಾಗತಿಸಿದ್ದಾರೆ. ನಮ್ಮ ಆಶ್ರಮಕ್ಕೆ ಬಂದ ನಂತರ ಅವರು ನಮಗೆ ದೇವರ ಮಕ್ಕಳು, ಹೊಸ ಬದುಕು ಅವರಿಗೆ ಕೊಡಬೇಕು ಎಂಬ ಆಶೆಯನ್ನು ನಾವು ಇವತ್ತು ಮೊತ್ತ ಮೊದಲಾಗಿ ಒಂದು ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಅದೇ ಉದ್ಘಾಟನಾ ಕಾರ್ಯಕ್ರಮ ಇದು ಸಾಂಕೇತಿಕವಾಗಿ ನಾವು ಇನ್ನೊಂದು ಮುಂದೆ ಒಳ್ಳೆಯ ರೀತಿಯಲ್ಲಿ ನಾವು ಮಾಡುವ ನಿರೀಕ್ಷೆ ಇದೆ. ಅದಂತ ನಮ್ಮ ಟ್ರಸ್ಟಿ ಅವರು ಬೇರೆ ಬೇರೆ ದೇಶಕ್ಕೆ ಹೋದ ಕಾರಣ ಅವರು ಬರೆದ ನಮಗೆ ಇಲ್ಲಿ ಈಗ ಮೊದಲಾದ್ರೆ ನಾವು ಒಬ್ಬೊಬ್ಬರೇ ಮಾಡುವುದು, ಈಗ ಆಗಿಲ್ಲ. ಟ್ರಸ್ಟಿ ಅಂತ ಹೇಳಿದ್ರೆ ನಾವು ಅವರಿಗೂ ಸಹ ಮಹತ್ವ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇದನ್ನು ಕೂಡ ನಮ್ಮ ಶೆಟ್ರು ನಮ್ಮ ದಾನಿಯವರು ಇದು ಫುಲ್ಲು ಇಷ್ಟು ದೊಡ್ಡದು ಈ ಪ್ಲೇಸ್ ಅಲ್ಲಿ ಸಿಗುವುದು ಅಂತ ಹೇಳಿದ್ರೆ ಭಾರಿ ಕಷ್ಟ. ಹಾಗಿರುವಾಗ ಇದನ್ನು ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಅದೂ ಅಲ್ಲದೆ ಮಣಿಪಾಲ ದೇವಿನಗರದಲ್ಲಿ ಕೂಡ 55 ಸೆಂಟ್ಸ್ ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಆಗುವ